ಆಶ್ಚರ್ಯ ಆಗ್ತಾ ಇರುವಂತದ್ದು 4,25,000 ಒಬ್ಬ ಪೀಡಿತನ ಮೇಲೆ ಸರ್ಕಾರ ಖರ್ಚು ಮಾಡಿದೆ. ಹೌದು, ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಹೌದು, ಹಾಗಾದ್ರೆ ಪ್ರೈವೇಟ್ ಅಲ್ಲಿ ಎಷ್ಟು ಬಿಲ್ ಆಗ್ಬೇಕು? ಅದೇ ಅದನ್ನ ನೋಡಿಯೇ ಅಲ್ವಾ ಈಗ ಸಮಸ್ಯೆ ಉದ್ಭವ ಆದದ್ದೇ ಅಲ್ಲಿ. ನಿಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ 4.5 ಲಕ್ಷ ಖರ್ಚಾಗ್ತದೆ ಹೇಳುವಾಗ, ನಾವು ತುಂಬಾ ಲಕ್ಸುರಿಯಸ್ ಫೆಸಿಲಿಟೀಸ್ ಕೊಡುವ ಪ್ರೈವೇಟ್ ಆಸ್ಪತ್ರೆಗಳು ಅಟ್ಲೀಸ್ಟ್ ಅದರ ಒಂದು ಏನು 4.5 ಇದರಿಂದ 6-7 ಲಕ್ಷ ಆಗ್ಬೇಕಲ್ಲ ನಮ್ಗೆ, ಆಗ್ಬೇಕಲ್ವಾ ಮಿನಿಮಮ್. ಸೊ ಅವರು ಅದನ್ನೇ ಸ್ಟಾರ್ಟ್ ಮಾಡಿದ್ರು, ಈಗಲ್ಲ, ಅದು ಮೊದಲನೇ ಅಲೆಯಲ್ಲಿ ಈ ಆರ್ಗ್ಯುಮೆಂಟ್ ಆಗಿದೆ. ನೀವು ಸರ್ಕಾರವೇ ಅಷ್ಟು ಖರ್ಚು ಮಾಡ್ತೀರಿ ಅಂತ ಆದ್ರೆ ಅದು ಏನು ಫೆಸಿಲಿಟಿ ಇರುವುದಿಲ್ಲ ನಿಮ್ಮ ಆಸ್ಪತ್ರೆಗಳಲ್ಲಿ. ನಮ್ಮಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಜನ ಇರ್ತಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಇರ್ತಾರೆ, ನಾವು ಅವರಿಗೆಲ್ಲ ಜಾಸ್ತಿ ಸಂಬಳ ಕೊಡ್ಬೇಕು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ನಾವೆಷ್ಟು ಮಾಡ್ಬೇಕು ಬಿಲ್ಲು? ಸೊ ಅಲ್ಟಿಮೇಟ್ಲಿ ಈಗ ಇಲ್ಲಿ ಒಂದು ಆರ್ಗ್ಯುಮೆಂಟ್ ಏನಂದ್ರೆ, ಇವರು ಒಂದು ಕಡೆ ಹೇಳ್ತಾರೆ ಒಂದು ದಿವಸಕ್ಕೆ ಸರ್ಕಾರಿ ಆಸ್ಪತ್ರೆ ಆದ್ರೆ ಇಷ್ಟು ಮತ್ತು ಪ್ರೈವೇಟ್ ಆಸ್ಪತ್ರೆ ಆದ್ರೆ ಇಷ್ಟು ಅಂತ ಘೋಷಣೆ ಮಾಡಿದ್ದಾರೆ. ಸೊ ಅದನ್ನು ಬಿಟ್ಟು ಬಿಲ್ ಆಗುದು ಹೇಗೆ ಅಂತ ಯಾರ ಹತ್ರ ಉತ್ತರ ಇಲ್ಲ. ಈಗ ಇದರಲ್ಲಿ ನಿಮ್ಮ 95% ಆಫ್ ದ ಕೇಸಸ್ ನಲ್ಲಿ ಕೇವಲ ಆರ್ಡಿನರಿ ಗುಳಿಗೆ ಮತ್ತು ಟ್ರೀಟ್ಮೆಂಟ್ ಅಲ್ಲಿ ಮುಗಿತದೆ ಹೇಳುದು ಇಡೀ ಲೋಕಕ್ಕೆ ಗೊತ್ತಾಗಿದೆ. ಹೌದು, ಹಾಗಿದ್ರೆ ಏನಪ್ಪ ಖರ್ಚು ಇಷ್ಟು ಅಂತ. ICU ಅಲ್ಲಿ ಹೋದವರಿಗೆ ಮಾತ್ರ ಖರ್ಚು, ಅದರಲ್ಲಿ ಇಷ್ಟು ಖರ್ಚಾಗುದು ಹೇಗೆ? ಆಯ್ತು. ಸೊ ಇದೆಲ್ಲ ನೋಡುವಾಗ ನಾವೀಗ ಮೊದಲಿಂದ ಹೇಳ್ತಾ ಇದ್ದೇವೆ, ಕೊರೋನಾ ಉಂಟು, ಕೊರೋನಾ ಇಲ್ಲ ಅಂತ ನಾವ್ ಹೇಳುದಿಲ್ಲ, ಅದು ಸಾಂಕ್ರಾಮಿಕ ರೋಗವು, ಅದು ಜನ ಜಾಗೃತಿ ಮಾಡ್ಲೇಬೇಕು. ಆದ್ರೆ ಅದೇ ಸಂದರ್ಭದಲ್ಲಿ ಈ ಕೊರೋನಾವನ್ನ 100% ಒಂದು ದುಡ್ಡು ಮಾಡುವ ದಂಧೆಯಾಗಿ ಸರ್ಕಾರ, ಅಧಿಕಾರಿಗಳು ಮತ್ತು ಕೆಲವು ಖಾಸಗಿ ಡಾಕ್ಟರ್ಗಳು ಮತ್ತು ಆಸ್ಪತ್ರೆಗಳು ಇದನ್ನ ಪಕ್ಕ ಬಿಗಿನೆಸ್ ಮಾಡ್ತಾ ಕೂತಿದೆ. ಅದರ ಪರಿಣಾಮವೇ. ಎಸ್ ಸರ್, ಅಂತೂ ಒಟ್ಟು ಒಂದು ಗೊಂದಲದ ಹೇಳಿಕೆ ಅಂತ ಬಹುಶಃ ಕಾಣ್ತಾ ಇದೆ. ಸರ್ಕಾರ ಇಲ್ಲಿ ನಾನು ಇಷ್ಟು ಬಿಡುಗಡೆ ಮಾಡಿದ್ದೇನೆ, ಇಷ್ಟು ಕೊಟ್ಟಿದ್ದೇನೆ ಅಂತ ಹೇಳುವಂತದ್ದು ಬಹುಶಃ ಗೊಂದಲದ ಹೇಳಿಕೆಯ ಉದ್ದೇಶಪೂರ್ವಕ ಹೇಳಿಕೆಗ ಬೇರೆ ಹೇಳಿಕೆ ಅವರಿಗೆ ಚಾನ್ಸ್ ಇಲ್ಲಲ್ಲ ಈಗ, ಇದನ್ನೇ ಹೇಳ್ಬೇಕೀಗ. ಎಸ್, ಓಕೆ ಸರ್, ಥ್ಯಾಂಕ್ ಯು.